ಚೇರ್ಗಳನ್ನು ಇಲ್ಲಿ ತಂದು ಕೊಟ್ಟಿದ್ದಾರೆ. ಮೊನ್ನೆ ನಾವೇನೋ ಅವ್ರಿಗೆ ಕೇಳಿಲ್ಲ, ನಮ್ಮ ಇವರ ಅಡಿಯಪ್ಪ ಅವರು ಹೇಳಿದ ತಕ್ಷಣ ಇಲ್ಲಿ ಆಶ್ರಮ ಕೊಡೋನು ಅನಾಥ ಆಶ್ರಮ ಅಂತ, ಹಿಂಗೆ ಅನೇಕ ದಾನಿಗಳು ಇಲ್ಲಿ ಸಹಾಯ ಸಹಕಾರವನ್ನು ಮಾಡೋದ್ರಿಂದ ಈ ಮಠ ನಡೀತಿದೆ. ನಾವೇನು ತಂದಿಲ್ಲ, ಬರೀ ಖಾಲಿ ಹಸ್ತದಿಂದ ಬಂದ್ವಿ. ಮಾತಾಜಿ ಅವರಟ್ಟ 18 ವರ್ಷದ ಹುಡುಗರು ಅವರು ಬಸ್ ಚಾರ್ಜ್ ಸಹಿತಕ್ಕೆ ತಗೊಂಡಿಲ್ಲ ಆ ಸಂಸ್ಥೆಯಿಂದ. ಬಸ್ ಚಾರ್ಜ್ ಇಂದ ಉಟ್ಟು ಬಟ್ಟಿ ಮೇಲೆ ಹೊರಗೆ ಬಂದವ್ರು. ನಾವು ಎದಕ್ಕೆ ಬಂದಿವಿ ಅಂದ್ರೆ ತತ್ವಜ್ಞಾನ ಪ್ರಚಾರ ಮಾಡಕ್ ನಾವು ಹೋಗಿದ್ವಿ. ನಮ್ಮನ್ನು ಓದಿ ಇವ್ರನ್ನ ಓದಲ್ಲಿ ಅಡ್ಮಿನಿಸ್ಟ್ರೇಷನ್ ಸೇರಿಸಿಬಿಟ್ರು. ಬರೀ ವ್ಯವಹಾರನ ನಾವು ಅವ್ರಿಗೆ ಹೆಂಗ್ ಆಗ್ತೈತಿ, ಅಧ್ಯಾತ್ಮ ಜೀವಿಗಳು. ಹೀಗಾಗಿ ಅವ್ರ ಮೆಂಟಲ್ ಡಿಪ್ರೆಷನ್ ಆದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಹೊಸಬರು ಬಂದ್ರೆ ಇವ್ರ ಹಳೆಯವ್ರನ್ನೆಲ್ಲ ಮೂಲೆ ಹೋಗೋದ್ ಬಿಡ್ತಾರೆ. ಇವ್ರು ಯಾರು ಮಾತಾಡ್ಸಂಗಿಲ್ಲ, ನೀರು ಕೂಡ ಇಲ್ಲ. ಈ ಸ್ಥಿತಿ ಒಳಗಿದ್ದಾಗ ನಾವು ಒಂಥರ ವಿಚಾರ ಮಾಡಿ ನಮ್ಗೊಂದ್ ಸ್ವಲ್ಪ ಪಗಾರ ಅವರ ಮಾತಾಜಿಯವರು, ದೊಡ್ಡ ಮಾತಾಜಿಯವ್ರು ನಮ್ಮ ಅಕೌಂಟಿಗೆ ಕಟ್ತಿದ್ರ, ಇನ್ಶೂರೆನ್ಸ್ ಕಟ್ತಿದ್ರ, ಅವೆಲ್ಲ ದುಡ್ಡು ಇತ್ತು ಸ್ವಲ್ಪ. ಮತ್ತೆ ಬಂದಾಗ ಅದ ದುಡ್ಡು ತಂದು ಇವರಿಗೆಲ್ಲ ಮೈಕ್ಸೆಟ್ ನಾವು ಕೊಡಿಸಿ ಪ್ರವಚನ ಮಾಡಿ ಈ ರೀತಿಯಾಗಿ ನಾವೆಲ್ಲ ಮಾಡಿದೀವಿ. ಆದ್ದರಿಂದ